ಇವಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಅದಕ್ಕಾಗಿ ಮಣಿರಥವನ್ನೇ ಹೋರಾಟ. ಮಣಿರಥ ಏರಿ ಕಳವಾಳ ಧಾರಣ ಮಾಡಿಕೊಂಡು ಎತ್ತ ಕಡೆಗೆ ಹೊರಟ ಪ್ರಭು. ಮದುವೆಯಾಗಬೇಕೆನ್ನುವುದಾಗಿ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸಂಧಾನವನ್ನು ಮುರಿದು ಸಂಗ್ರಾಮವನ್ನೇ ಬಯಸಿದ್ದಾಳೆ. ಧೂಮ್ರಲೋಚನನ್ನು ಕಳುಹಿಸಿಕೊಟ್ಟೆ. ಓಂಕಾರ ಮಾತ್ರದಿಂದ ಸುಟ್ಟು ಹೋದನೆ. ಆಮೇಲೆ ದಂಡುಗಳಿಗಲಾದ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಏನಾಯ್ತು? ಚಂಡಿಕೆಯಾಗಿ ಬಂದವರ ಶಿರವನ್ನು ಮಾಡಿಬಿಟ್ಟಿದ್ದಾಳೆ. ಚಂಡಮುಂಡರು ಹೊಡೆದು ಹೋದರೆ ಶಿವನೇ ಈಗ ಅವಳನ್ನು ಎಳೆದು ತರಬೇಕು ದೃಢ ಸಂಕಲ್ಪದಿಂದ ಹೊರಟಿದ್ದೇನೆ. ಈಗ ನೋಡು. ತಡೆಯಿರಿ ಪ್ರಭು. ಯಾಕೆ? ಅಭಿಪ್ರಾಯ ಅರ್ಹುವುದಕ್ಕೆ ಅವಕಾಶ ಉಂಟೆ? ಕೇಳೋಣ.
ತಿಳಿಸಿಕೊಡುತ್ತಾ ಇದ್ದೇನೆ. ಕೇಳೋಣ. ಅಸ್ಥಿರವಂತಹ ದಾನವ ಪ್ರಪಂಚಕ್ಕೆ ಸುಸ್ಥಿರವಂತಹ ಸ್ಥಾನಮಾನ ಬೇಕು ಎಂಬಂತಹ ವಿಚಾರವನ್ನು ಮನಗಂಡು ವಿಸ್ತಾರವಂತಹ ದಾನವ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದವ ನೀನು. ಈ ದಾನ ವೃಕ್ಷದಡಿಯಲ್ಲಿ ನಾವೆಲ್ಲ ನೆಮ್ಮದಿಯನ್ನು ಕಂಡಿದ್ದೇವೆ. ನೀನಾದರೂ ಸಾಮಾನ್ಯ ಯೋಚನೆ ಮಾಡು. ಈ ಹಿಂದೆ ಅರಣ್ಯವನ್ನು ಸೇರಿ ಹಿರಣ್ಯ ಗರ್ಭವನ್ನು ವೆಚ್ಚಿಸಿ ಅಜೇಯವಂತಹ ವರವನ್ನೇ ಪಡೆಯವರಿದ್ದೀಯ. ಪಾತಾಳ ಸೇರಿದೆ, ನಾಗಾದಿಗಳ ಹೆಡ ಬೆಟ್ಟಿದೆ, ಮರ್ತ್ಯರನ್ನು ಮೊದಲೇಗಲಿದೆ, ದೇವರ ಕಳೆದು ಪಡೆದು ಓಡಿಸಿದೆ. ಸಾಮರ್ಥ್ಯದ ಮೂಲಕವಾಗಿ ಅಜನನ್ನು ಗೆದ್ದೆ, ಹರನನ್ನು ಗೆದ್ದೆ, ಹರಿಯನ್ನೂ ಗೆದ್ದೆ. ಆದರೆ ಹರಿಯ ಮಗನಂತಹ ಮಾರನಲ್ಲಿ ಸೋತು ಹೋದಿಯ ಪ್ರಭು. ಇಲ್ಲವಾಗಿದ್ದರೆ ಚಂಡಮುಂಡರಾಣಂತಹ ಕೊಂಡೆಯ ಮಾತಿಗೆ ಮರುಳಾಗಿ ಕಾಡಗರ್ಭದಲ್ಲಿ ಅಡಗಿರುವಂತಹ ಹೆಣ್ಣು ಬರೇ ಕಾಡ ಕಾಮಿನಿ ಹೀಗೆಂಬುದಾಗಿ ಬಗೆದು ಮನಸ್ಸಿ ಜನ ಶರಹತಿಗೆ ತುತ್ತಾಗಿ ಪರ ವನಿತೆಯನ್ನೇ ಬಯಸುತ್ತಾ ಇದೆಯಲ್ಲ, ಇದು ನಿನಗೆ ಭೂಷಣವೇ ಪ್ರಭು? ಕದಂಬವನದಲ್ಲಿರುವ ಸಾಮಾನ್ಯ ಒಬ್ಬ ತರುಣಿ ಅಲ್ಲವೇ? ಶ್ರಾವ್ಯವು ಸತ್ಯವಲ್ಲವಂತೆ, ಪ್ರತ್ಯಕ್ಷಕ್ಕೆ ಪ್ರಮಾಣ ಬೇಡ ಎಂಬ ಕಾರಣಕ್ಕೆ ಬೇಕಾಗಿ ಚಂಡಮುಂಡರುವಂತಹ ಮಾತುಗಳು ಕುಸಿಯೋ ದಿಟವಾಹಿಗಳ ತಿಳಿಯುವುದಕ್ಕೆ ಸಂಧಾನಕ್ಕೆ ಬೇಕಾಗಿ ಅಷ್ಟ ಪ್ರಧಾನರಲ್ಲಿ ಒಬ್ಬರಂತಹ ಸುಗ್ರೀವನೇ ಕಳುಹಿಕೊಟ್ಟವರು ಇದ್ದೀರಿ. ಸಂಧಾನಕ್ಕೆ ಹೋದ ಆ ಬಳಿಕ ಯಥಾರ್ಥವನ್ನೇ ಹೇಳಿದ್ದಾಳೆ. ಆಕೆ ಸಾಮಾನ್ಯಳಲ್ಲ, ಮಹಾಮಾತೆ ಇದ್ದಾಳೆ ಹೀಗೆಂಬುದಾಗಿ. ಅದೇ ಮಾತನ್ನು ನಾನು ಕೂಡ ಪುನರುಚ್ಚರಿಸುತ್ತಾ ಇದ್ದೇನೆ. ತರುಣಿ ಎಲ್ಲವಳ ಆದಿಮಾಗೆ ಈ ದರೆಯಲ್ಲಿ ನಾವು ಮಾಡಬಾರದು ಅಕೃತ್ಯಗಳನ್ನೇ ಮಾಡಿರುತ್ತೇವೆ. ಬಹುಶಃ ನಾವು ಮಾಡಿದ ಪಾಪದ ಭಾರವನ್ನು ಹೊರಲಾಗದೆ ಅದೋ ಇಂದು ಭೂದೇವಿ ಗೋಳೋ ಎಂಬುದ ಕಣ್ಣೀರುಗರೆಯುತ್ತಾ ಇದ್ದಾಳೆ. ಅವಳ ಕಣ್ಣನೀರು ಒರೆಸೋದಕ್ಕೆ ಬೇಕಾಗಿ ಇಂದ್ರಾದಿ ದೇವತೆಗಳ ಮೊರೆಯನ್ನು ಆಲಿಸಿ ಆ ಮಹಾಮಾತೆಯೇ ಆದಿಮಾಯ ದೇವಿಯಾಗಿ ಇಂದು ಕದಂಬಾವನದಲ್ಲಿ ಕೌಶಿಕ ನಾಮಕಳ ಕಾಣಿಸಿಕೊಂಡಿದ್ದಾಳೆ ಎಂದು ಹೇಳಿದರೂ ಕೂಡ ಅಪರಾಧವಾಗಬೇಕಿಲ್ಲ. ಪ್ರಭು, ಈ ಹಿಂದೆ ನಡೆದಂತಹ ವಿದ್ಯಮಾನಗಳತ್ತ ಗಮನ ಹರಿಸು. ಅಲ್ಪನೇ ಧೂಮ್ರೋಲೋಚನ ತನ್ನ ಹುಂಕಾರ ಮಾತ್ರದಿಂದಲಾಗಿ ತನ್ನ ಕಣ್ಣುಗಳಿಂದ ಹೊರಟ ವಿಷಜ್ವಾಲೆಯಿಂದಲಾಗಿ ವಿರೋಧಿಗಳನ್ನು ಸುಟ್ಟು ಸುಡುಕರಿ ಮಾಡಬಲ್ಲನಂತೆ. ಆದರೆ ಅವಳದ್ದು ಒಂದೇ ಒಂದು ಹುಂಕಾರಕ್ಕೆ ಧೂಮ್ರಾಕ್ಷ ಭಸ್ಮೀಭೂತನಾಗಿ ಹೋದ. ಯೋನಿಜರಿಂದಲಿ ಹಾನಿ ಇಲ್ಲದವರ ವಾಣಿ ಶರಣುವಂತಹ ಚಂಡಮುಂಡರು ಅವರು
ಅವಳಿಂದ ಹತರಾಗಿದ್ದಾರಂತೆ. ಇದನ್ನು ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಆಕೆ ಯೋನಿಜಿಯಲ್ಲ, ಅವಳು ಅಯೋನಿಜಿ ಇದ್ದಾಳೆ ಪ್ರಭು. ಆದ ಕಾರಣ ಹೇಳ್ತಾ ಇದ್ದೇನೆ, ಅಂತಹ ಸರ್ವೇಶ್ವರಿಯನ್ನೇ ಮದುವೆಯಾಗಬೇಕೆಂಬುದಾಗಿ ಹುಚ್ಚು ಮನಸ್ಸು ಮಾಡ್ತಾ ಇದೆಯಲ್ಲ, ಇದು ಸಾಧುವೇ ಪ್ರಭು? ಹೊರಟದ್ದು ನಿನಗೆ ಗೊತ್ತುಂಟಲ್ಲ, ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಬಿಡು ಮನದ ಮೂರ್ಖತೆಯ ಶರಣಗೆ ಭಕ್ತಿಯಿಂದಲೇ ಕೊಡಬಡುತ್ತ ಯಾಕೆ ನನಗರ್ಥವಾಗುತ್ತಾ ಇದೆ. ನಿನ್ನ ಪ್ರೀತಿಯ ತಮ್ಮಂದಿರು ಆ ಚಂಡಮುಂಡರು ಅವರನ್ನು ಕೊಂದಿದ್ದಾಳವ ಧೂರ್ತೆ, ಅವಳನ್ನು ಬಿಡಲಾರೆ ಹೀಗೆಂಬುದಾಗಿ ದ್ವೇಷಾಗ್ನಿ ನಿಮ್ಮ ಮನದಲ್ಲಿ ಉರಿಯುತ್ತಾ ಇದೆ. ಸ್ವಲ್ಪ ಸಮಾಧಾನ ಪಟ್ಟುಕೊಳ್ಳಿ. ಮದುವೆಯಾಗುವಂತಹ ಹರೆಯದಲ್ಲಿ ನಿಮಗೆ ಮದುವೆ ಬೇಕಾಗಿರಲಿಲ್ಲ. ಹೆಣ್ಣು ಬೇಡ, ಹೆಣ್ಣಿನ ಸುಖ ಬೇಡ, ಕೇವಲ ದಾನವರ ಉದ್ಧಾರವೇ ಪರಮ ಲಕ್ಷ್ಯ ಹೇಗೆಂಬುದಾಗಿ ಚಿತ್ತವನ್ನು ಅತ್ತ ಕಡೆಗೆ ಹರಿಸಿದವರು ತಾವು. ಇಂದು ಈ ಇಳಿ ವಯಸ್ಸಿನಲ್ಲಿ ಹೆಣ್ಣಿನ ಸುಖಕ್ಕೆ ಬೇಕಾಗಿ ಅಪೇಕ್ಷೆ ಪಡುತ್ತಾ ಇದ್ದೀರಲ್ಲ, ಯಾವ ಶಕ್ತಿಯನ್ನು ಕಂಡಾಗ ಅಡಿಗರಿಗೆ ಆಶೀರ್ವಾದ ಪಡೆದು ವರವನ್ನು ಅನುಗ್ರಹವನ್ನು ಸಂಪಾದಿಸಬೇಕಿತ್ತು. ಅಂತಹ ಹೆಣ್ಣಿನ ಕೈ ಹಿಡಿಯುವಂತಹ ದುರ್ಬುದ್ಧಿಯೇ ಪ್ರಭು. ಬಿಡುಮನದ ಮೂರ್ಖತೆಯ ಮಠದ ಮಧ್ಯಾಹ್ನದ ವೇಳೆ ಕಣ್ಣಿಗೆ ಕಾಣಿಸುವುದು ಬಿಸಿಲುವುದೇ, ಅದನ್ನೊಮ್ಮೆ ಏರಬೇಕು, ಸವಾರಿ ಮಾಡಬೇಕು ಹೀಗೆಂಬುದಾಗಿ ಅದರ ಹಿಂದೆ ಹೋದೆವೆಂದಾದರೆ ಅದು ಸಿಗುವುದಕ್ಕೆ ಸಾಧ್ಯವೇ? ಸಿಗುವುದರ ಬದಲಾಗಿ ಘೋರ ಪ್ರಪಾತಕ್ಕೆ ಬಿದ್ದು ಶರೀರ ನುಚ್ಚು ನೂರಾಗಿ ಹೋರಿಯಿತು. ಆದ ಕಾರಣ ನಾನು ಹೇಳುತ್ತಾ ಇರುವುದು ಅಷ್ಟೇ, ಆ ಬ್ರಹ್ಮದೇವ ಅವನಿಗೆ ತಾಯಿಯಂತೆ ವರ ಪಡೆಯುವಂತಹ ಕಾಲಕ್ಕೆ ಬ್ರಹ್ಮನ ಪಾದಕ್ಕೆ ಮಣಿದವರು ತಾವು. ಇಂದು ಅವರ ತಾಯಿಗೆ ನಾವು ಅಡ್ಡ ಬಿದ್ದೇವೆಂದಾದರೆ ನಮ್ಮ ಘನಸ್ಥಿತಿಗೆ ಏನು ಕೊರತೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸುಮಫಲಗಳ ಜೊತೆಲಿ ನಾವೆಲ್ಲ ಆಕೆಯ ಬಳಿಗೆ ಹೋಗೋಣ. ತಪ್ಪಾಯಿತು ಹೀಗೆಂಬುದಾಗಿ ಅವಳ ಪಾದಂಗಳಿಗೆ ಪಡಬಡೋಣ. ಆಕೆಯ ಕೈ ಹಿಡಿಯುವ ದುರ್ಬುದ್ಧಿ ಬಿಟ್ಟು ಕಾಲಿಗೆ ಒಂದು ವೇಳೆ ಅವಳು ಆದಿಮಾಯೆ ಆಗಿದ್ದರೆ ಅವಳು ಬಯಸಿದ್ದೇ ಆಗುತ್ತದೆ ಭವಿಷ್ಯತ್ತಿನಲ್ಲಿ. ನಾವು ಬಯಸಿದ್ದು ಯಾವುದು ಆಗುವುದಿಲ್ಲ, ರಕ್ತವಿಲ್ಲ. ಇದು ಹಾಗಲ್ಲ. ಎಂತಹ ಹುಡುಗರು ನಮ್ಮವರು, ಧೂಮಲೋಚನ, ಚಂಡಮುಂಡರು ಇವರೆಲ್ಲ ಮಾರಣ ಹೋಮವನ್ನು ಕೈಯುವಾಗ ನನ್ನ ಕರುಳಿಗೆ ಕಟ್ಟಿ ಹಾಕಿದಂತ ಆಳುವ ರಕ್ತಬೀಜ ಹುಡುಗರನ್ನು ಕಳೆದುಕೊಂಡೇನಲ್ಲ ಎನ್ನುವುದಾಗಿ. ಇದೇನು ಗೊತ್ತೇ? ಹೇಗಾದರೂ ನಮ್ಮನ್ನು ಸದೆ ಮಾಡಬೇಕು ಉದ್ದೇಶದಿಂದಲಾಗಿ ಆ ದೇವತೆಗಳು ಮೋಸ
ವನವಾಸದಿಂದ ಕಳುಹಿಸಿಕೊಟ್ಟಂತ ಮಾಯಾಂಗನೆ ಇವಳು. ಇವಳ ಮಾಯೆಗೆ ಸಿಲುಕಿ ನಮ್ಮವರೆಲ್ಲ ಸತ್ತಿದ್ದಾರೆ. ಅಂತಹ ಹೆಣ್ಣಿನ ಕಾಲಿಗೆ ಬಿದ್ದನೆಂದಾದರೆ ನಾಳೆಯ ದಿವಸ ಲೋಕಾಪವಾದಕ್ಕೆ ಒಳಗಾಗುತ್ತೇನೆ ರಕ್ತಬೀಜ. ಎಂತಹ ಧೈರ್ಯ, ಎಂತಹ ಸ್ಥೈರ್ಯ, ಎಂತಹ ಎದಗಾರಿಕೆ! ದಿಗ್ವಿಜಯದ ಕಾಲದಲ್ಲಿ ರಮೇಶನಾಗಿ ವಿಜೃಂಭಿಸಿದವ ನೀನು. ನಿನ್ನಂತಹ ವಾಯಲ್ಲಿ ಇನ್ನು ಎಂತಹ ಮಾತೆ ರಕ್ತ ಬೀಜ. ನನ್ನ ಜೀವನದಲ್ಲಿ ನಿನಗೆ ಯಾವತ್ತು ಕೂಡ ಮೊದಲ ಸ್ಥಾನವನ್ನು ಕೊಟ್ಟವು ನಾನಿದ್ದೇನೆ. ಇವತ್ತು ಕೂಡ ಹಾಗೆ ಹೇಗೂ ಬಂದಿದ್ದೀಯಲ್ಲ. ಹೋಗುವುದಿದ್ದರೆ ನನಗಿಂತ ಮೊದಲಾಗಿ ನೀನು ಹೋಗಬೇಕು. ಇಲ್ಲವಾದರೆ ನಾನು ಹೇಳಿದ್ದೆ. ಕೋಟಿ ಸಂಖ್ಯೆಯ ಕರ್ಪೂರ ಸೇನೆಯೊಂದಿಗೆ ಒಂದು ಸೇರಿತಹ ಪ್ರದೇಶ ಇದಲ್ಲವೇ ಕದಂಬಾವನ. ಕದಂಬಾವನ ಅಷ್ಟಮೀಜಾಸ್ವ ಬಾರಿಗೆ ಸುತ್ತಲ್ಲ, ಬೇಟೆಗಾಗಿ ವಿಹಾರಾರ್ಥಿಯಾಗಿಯೋ ಅನೇಕ ಬಾರಿ ಬಂದವ, ಮರಳಿ ಹಾಗೆಯೇ ಹಿಂದೆ ಹೋದವ. ಈ ಹಿಂದಿನ ಸೊಬಗಿಗೂ ಇಂದಿನ ಸೌಂದರ್ಯ ವಿಶೇಷತೆಗೂ ಅಜಗಜರ ವ್ಯತ್ಯಾಸವನ್ನೇ ಕಾಡುತ್ತಾ ಇದ್ದೇನೆ. ಗಂಡದೆಯ ಭಟನಿಗಾದರೂ ಕೂಡ ಪ್ರವೇಶ ಮಾಡುವುದಕ್ಕೆ ಕಷ್ಟ ಸಾಧ್ಯ ಕದಂಬಾವನ. ಆದರೆ ಇಂದು ಕೋಟಿ ತಿವಾಕರ ಪ್ರಭೇದ ಒಪ್ಪುತ್ತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿರುವಂತಹ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಜಾತಿ ವೈರ ಜನ್ಮದ್ವೇಷ ಕಾಣಿಸದು. ನೋಡಿದಿರೋ ದೂರದಲ್ಲಿ ಹುಲಿದನ ಒಂದೇ ತೊರೆಯಿಂದ ನೀರು ಕುಡಿಯುತ್ತಾ ಉಂಟು. ಆ ಕಡೆಯಲ್ಲಿ ಹೆಡೆಬಿಚ್ಚಿನಂತಹ ಅನಾಗರಣ ಹೆಡೆ ಅಡಿಯಲ್ಲಿ ಮರಿಕಪ್ಪೆಯೊಂದು ಆಶ್ರಯ ಪಡೆದುಕೊಂಡಿದ್ದೆ. ಏನಿದು ದೇವರ ಸಾನ್ನಿಧ್ಯವೇ? ಆಹಾ, ಸುಗ್ರೀವನಾಡುತ್ತಾ ಮಾತುಗಳು ನನ್ನ ಕಿವಿಗಳನ್ನು ಮಾರ್ಗದರ್ಶಿಸುತ್ತಾ ಉಂಟು. ಕದಂಬಾವನ ವಾಸಿನ ಪದಸ್ಪರ್ಶ ಪ್ರಭಾವ ಹೀಗೆಂಬುದಾಗಿ ಸಾಕ್ಷೀಭೂತವೋ ಎಂಬಂತೆ ದೂರದಲ್ಲಿ ಚಂಡಮುಂಡರ ಕಳೆಯವರ ಆ ಕಡೆಯಲ್ಲಿ ಧೂಮ್ರಾಕ್ಷ ಸುತ್ತು ಹೊರತ ಬೂದಿಯ ರಾಶಿ. ಈಗ ತಾನೇ ಚಂಡಮುಂಡರನ್ನು ಕೊಂದಿದ್ದಾಳೆ ಎನ್ನುವುದಕ್ಕೆ ಸಾಕ್ಷಿ. ಅದು ಮರದಲ್ಲಿರುವಂತಹ ಎಳೆಯ ತುದಿಯಿಂದ ರಕ್ತ ಹನಿ ಹನಿಯಾಗಿ ಒಸರಿಸ್ತಾ ಉಂಟು. ಬಿಸಿ ರಕ್ತ. ನೋಡಿ, ದೂರದಲ್ಲಿ ದಿವ್ಯ ಪ್ರಭೆ ಗೋಚರಿಸುತ್ತಾ ಉಂಟು. ಉತ್ತರಿಸುತ್ತಾ ಮುಂದೆ ಹೋಗ್ತೇನೆ. ಮಾಡಲಿದೆ ಅಕಟ
ಕೇಡು ಇವಳು ಆದರೂ ಎಚ್ಚರವೇ ಸುಷುಪ್ತಿಯೇ ಮೈಯನ್ನು ಚಿವುಟು ನೋಡಿದಾಗ ನೋವಿನ ಅನುಭವ ಆಗುತ್ತಾ ಇದೆ. ಹಾಗಾದರೆ ಇದು ಕನಸಲ್ಲ, ಯಥಾರ್ಥವನ್ನೇ ಕಾಣುತ್ತಾ ಇದ್ದೇನೆ. ನೋಡಿದೆ ಹೊರಗಿನ ಕಣ್ಣುಗಳಿಂದ ಕಂಡದ್ದಲ್ಲ, ಅಂತರಂಗದ ಕಣ್ಣು ತೆರೆದಾಕ್ಷಣದಲ್ಲಿಯೇ ಇವಳು ಯಾರು, ಇವಳ ಅಸ್ತಿತ್ವ ಎನ್ನುವುದಾಗಿ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಈಕೆ ಸಾಮಾನ್ಯಗಳಲ್ಲ, ನೋಡಬಾರದೆ ಚಂಡಮುಂಡರು ನಾನೇ ಕೊಂದವಳು ಹೇಗೆಂಬುದಾಗಿ ಅಹಂಕಾರದಿಂದ ಬೀಗುತ್ತಾ ಇದ್ದಾಳೆ. ಸದಾಶಿವೆ ಇವಳೆಂಬುದರಲ್ಲಿ ಅನುಮಾನವೇ ಇಲ್ಲ. ಸದಾಶಿವೆ ಶಿವನ ಅರ್ಧಾಂಗಿ. ಶಿವ ಎಂದರೆ ಲೋಕಕ್ಕೆ ಮಂಗಳಕಾರಕೆಂಬುದಾಗಿ ಅರ್ಥ. ಸದಾಶಿವೆ ಅವನ ಹೆಂಡತಿ. ನಮ್ಮಂತಹ ದುಷ್ಟರನ್ನು ಕೊಂದು ಲೋಕಕ್ಕೆ ಮಂಗಳ ಉಂಟು ಮಾಡಬೇಕಾಗಿ ದರೆಗಿಳಿದಂತಹ ಮಹಾಮಾತೆಂಬುದರಲ್ಲಿ ಅನುಮಾನವೇ ಇಲ್ಲ. ನೋಡಿದ್ದೀರಾ, ಅಂಬರದ ಆಕೆಯಿಂದ ಕುಮ್ಮಿಳಿದಂತಹ ಹೇಮದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ತನುಭಾರವನ್ನು ಇಳುಹಿ ಹಾಯಾಗಿ ಜೋಕಾಲಿ ಆಡುತ್ತಾ ಇದ್ದಾಳೆ, ಸಂಗೀತ ಪಾಡುತ್ತಾ ಇದ್ದಾಳೆ. ಸಂಗೀತ ಕೇಳಿದಾಗ ಮೈ ಮನಗಳು ಮುದಗೊಳ್ಳುತ್ತಾ ಇದೆ. ನೋಡಿದರ ಆಕೆಯ ಸೌಂದರ್ಯವನ್ನು 3 ಮರಗಳುಂತಹ ಶೂಲವನ್ನೇ ಧಾರಣೆ ಮಾಡಿಕೊಂಡವಳು. ಹಾಗೆ ಸೂರ್ಯ ಚಂದ್ರ ಅಗ್ನಿನಂತಹ 3 ಕಣ್ಣುಗಳನ್ನು ಧಾರಣೆ ಮಾಡಿಕೊಂಡಿದ್ದಾಳೆ. ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾ ಸರಸ್ವತಿ ಸ್ವರೂಪಗಳು ಎಂಬುದು ಅನುಮಾನವೇ ಇಲ್ಲ. ಅಲ್ಲದೆ ಸ್ವರ್ಗ ಮರ್ತ್ಯ ಮಾತಾಳೆಂಬಂತಹ 3 ಲೋಕಗಳು ನನ್ನ ಅಧೀನ. ಹಾಗೆ ಹರಿಹರ ಬ್ರಹ್ಮಾದಿರಂತಹ 3 ಮೂರ್ತಿಗಳು ನನ್ನ ಸೃಷ್ಟಿ ಸ್ಥಿತಿ ಲಯಗಳು ಎಲ್ಲವೂ ನಾನು ಹೇಳಿದ ಹಾಗೆ ಹೇಗೆಂಬುದಾಗಿ ಸೂಚ್ಯವಾಗಿ ಆಡಿಕೊಳ್ಳುತ್ತಾ ಇದ್ದಾಳೆ. ಇಂತಹ ಸರ್ವಶಕ್ತಿಯನ್ನು ಶುಂಭಾಸುರ ಮದುವೆಯಾಗುವುದಕ್ಕೆ ಬೇಕಾಗಿ ಬಯಸಿನಲ್ಲ. ಎಲ್ಲಿಯವರೆಗೆ ದುರ್ಬುದ್ಧಿ. ಅದು ಸರಿಯಪ್ಪ, ಸುಗ್ರೀವನಂತಹ ಮೇಧಾವಿಗಳೇ ಹೇಳಿದ್ರೆ ಕೇಳಿಲ್ಲ. ನಡ ಪಿಶಾಚಿ ಹೀಗೆಂಬುದಾಗಿ ಅವನಿಗೆ ಪಿಶಾಚಿ ಎಂಬಂತಹ ಪಾರಿತೋಷಕ. ಮತ್ತೆ ನನ್ನ ಮಾತು ಕೇಳಿಯಾನು, ಕೇಳಲಿಕ್ಕಿಲ್ಲ. ನಡರಕ್ತ ಬೀಜ ಎಂಬುದಾಗಿ ನನ್ನ ಬಾಯಿಗೆ ಬೀಗ ಮುದ್ರೆ ಹಾಕಿದ್ದಾನೆ. ನಾನೇನು ಮಾಡಲಿ? ಕೆಣಕಿ ನುಡಿಸಿದೆ ಎಂದಾದ್ರೆ ಕೇಳು ಏನಗದು ಬದ್ಧ. ಬದ್ಧ ಅಂದ್ರೆ ನಿಶ್ಚಯ ಅಂತ ಹೇಳಿ, ನಿಶ್ಚಯ ಮರಣ ನಿಶ್ಚಯ. ಮತ್ತೆಂತದ್ದು? ಕೆಣಕಿದ್ರೆ ಮರಣವೇ. ಮರಣಕ್ಕೆ ಬೇಕಾಗಿ ಅಂಜುವ ನಾನಲ್ಲ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವ ಇಂದಲ್ಲ ನಾಳೆ ಸಾಯಲೇಬೇಕು. ಮರಣವನ್ನೇ ಮಹಾನವಮಿ ಹೇಗೆಂಬುದಾಗಿ ಸ್ವೀಕರಿಸುವ ಸ್ವಭಾವ ನಮ್ಮದ್ದು. ಇವಳಿಂದ ಬರುವಂತಹ ಮರಣ ಅದು ಮರಣವಲ್ಲ, ಮರು ಜನ್ಮವಿರುವಂತಹ ಮುಕ್ತಿಗೆ ಸೋಪಾನ ಎಂಬಂತಹ ಭಾವದಿಂದ ನಮಿಸಿ ನುಡಿಸ್ತೇನೆ. ಜಯ ಜಯ ಯಾದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ. ನಮಸ್ತಸ್ಥೈ 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 ನಮೋ ನಮಃ.
ಲಾಂಛನವರಾಗಿಸಿಕೊಂಡವ ಚಂದ್ರಮನಂತೆ. ಆದ ಕಾರಣವೇ ಚಂದ್ರನನ್ನು ಏಣಾಂಕ ಹೀಗೆಂಬುದಾಗಿ ಜ್ಞಾನಿಗಳು ಕರೆದರು. ಸರಿ, ಪೌರ್ಣಮಿಯ ಪೂರ್ಣ ಚಂದ್ರನಂತೆ ಮಿನುಗುತ್ತಾ ಇದ್ದೀನಿ ಮುಖಾರವಿಂದ. ಆದ್ದರಿಂದಲೇ ನಿನ್ನನ್ನು ಏಣಾಂಕ ಭವತ್ರೇ ಎಂಬುದಾಗಿ ಕೊಂಡಾಡುತ್ತಾ ಇದ್ದೇನೆ. ನುಡಿಸುವ ಸಾಮಾನ್ಯ ಅಂದುಕೊಳ್ಳಬೇಡ ತಾಯಿ, ಶುಂಭನ ಮಾತಿನಿದ್ದೇನೆ. ನನ್ನ ಹೆಸರು ವಿರೂಪಾಕ್ಷ ಹೀಗೆಂಬುದಾಗಿ, ಕಲಾದೇವಿ ಸುಕುಮಾರ ಅನ್ನೋತ್ರಾಮವಾಗಿ ರಕ್ತ ಬೀಜಾಸುರ ಹೀಗೆಂಬುದಾಗಿ ಅನ್ನೋತ್ರಾಮಕ್ಕೆ ಒಳಗಾದೆ. ಸರಿ, ಇಲ್ಲಿಗೆ ಬರುವಂತಹ ಕಾರಣ ಉಂಟು. ಏನು? ಶುಂಭಾಸುರ ನಿನ್ನನ್ನು ಮದುವೆಯಾಗಬೇಕಾಗಿ ಬಯಸಿದ. ನೀನೆಯ ತಾಯಿ, ನೀನೆಯ ಏನು? ನಿನ್ನ ಮೋಹದ ಬಲೆಯಿಂದ ಕೊಳವೀರನ್ನು ಇತ್ತಬರ ಮಾಡಿ ಎಲ್ಲರನ್ನೂ ಕೊಂದು ಕಳೆದೆಯಂತೆ. ಸಾಮಾನ್ಯ ಈ ಧರೆಯಲ್ಲಿ ಹೆಣ್ಣಾಗಿ ಗೋಚರಕ್ಕೆ ಬಂದಿರುವೆ. ನಿನ್ನನ್ನು ಬಯಸುವುದು ತಪ್ಪೇ ಹೇಳು. ಈ ಪ್ರಾಯ ಏನು ಎಂಬುದರ ಕಡೆ ಲಕ್ಷ್ಯ ಉಂಟೆ ಹೇಳು. ಭರಿತ ಯೌವನ ಪ್ರಾಯ. ತಾಯೇ, ಇರುಳು ಹಗಲೆಂಬಂತಹ ರೆಕ್ಕೆಗಳನ್ನು ಕಟ್ಟಿಕೊಂಡು ಕಾಲ ಎನ್ನುವಂತಹ ಪಕ್ಷಿ ಆಕಾಶ ಎತ್ತರಕ್ಕೆ ಹಾರಾಡುತ್ತಾ ಇರುವುದಂತೆ ಇಂದು ಇದ್ದ ಪ್ರಾಯ ನಾಳೆಗಾಗುವಾಗ ಜನರನ್ನೇ ಜಾರಿ ಹೋಗ್ತದೆ. ಹಾಗಾದ್ರೆ ಈ ಪ್ರಾಯದಲ್ಲಿ ಏನಾಗಬೇಕು? ಸಕಾಲಕ್ಕೆ ಸರಿಯಾಗಿ ಅನುರೂಪನಾಥ ವರದೊಬ್ಬನ ಕೈ ಹಿಡಿದು ಆ ಮುಖೇನವಾಗಿ ಸತ್ಸಂತಾನ ಪಡೆದು ಲೋಕಕ್ಕೆ ಕಾಣಿಕೆಯನ್ನು ಹಾಕಿಕೊಟ್ಟು ಹೆಂಡತನನ್ನು ಸಾರ್ಥಕಗೊಳಿಸಬೇಕಂತೆ. ಹಿಂದೆ ಮುಂದೆ ನೋಡಬೇಡ, ಯಾರೂ ಇಲ್ಲ ಹೀಗೆಂಬುದಾಗಿ ಪೃಥ್ವಿ ಮೂರಕ್ಕೆ ಕರ್ತನು ಚಕ್ರವರ್ತಿಯಾಗಿ ಹಸುಂಬನು. ಹೌದಮ್ಮ, ಕಂಪು ಕಂಟಿನಿ ನಿನ್ನ ಕನಸು ಮನಸ್ಸಿನಲ್ಲಿ ಶಂಭು ವೈರ್ಯ ತಾಪ ಹೆಚ್ಚಿ ಇಂದು ಶುಂಭ ಕೊರಗಿದ ಸೊರಗಿದ. ಅಮ್ಮ, ನಿನ್ನನ್ನು ಕರೆದೊಯ್ಯುವುದಕ್ಕೆ ಬೇಕಾಗಿ ನೋಡು ದೂರದಲ್ಲಿ ಏನದು ಚಿನ್ನದ ಪಲ್ಲಕ್ಕಿ. ಆ ಪಲ್ಲಕ್ಕಿಯಲ್ಲಿ ನೀನು ಕುಳಿತುಕೊಳ್ಳಬೇಕು. ಮುಂದಿನ ಕೊಂಬಿಗೆ ನಾನೇ ಹೆಗಲು ಕೊಡ್ತೇನೆ. ಶೋಣಿತಾಪುರದ ರಾಜ ಬೀದಿಯಲ್ಲಿ ನಮ್ಮ ಅಮ್ಮನವರಿಗೆ ಒಂದು ಪಲ್ಲಕ್ಕಿ ಉತ್ಸವ, ಸೇವೆಗೆ ಮುಕ್ತಾವಕಾಶ. ನಿನ್ನ ಮಗ ರಕ್ತ ಬೀಜಾಸುರ ಕಿರು ಸೇವೆ. ಅಮ್ಮ, ಶೋಣಿತಾಪುರದ ಭಾಗ್ಯ ಲಕ್ಷ್ಮಿಯಾಗಿ ಅರಮನೆ ಅಂದಾದೀಪವಾಗಿ ಶುಂಭನ ಬಾಳ ಸಂಗಾತಿಯಾಗಿ ಕುಳಿದು ಬಾ, ನಲಿದು ಬಾ, ಕುಡಿ ಕುಡಿದು ಬಾರಮ್ಮ, ಕುಡಿ ಕುಡಿದು ಬಾ. ರಕ್ತ ಬೀಜ, ನನ್ನನ್ನು ಕಟ್ಟೆತ್ತಾ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ. ಸ್ವಲ್ಪ ಕಡಿಮೆ ಆಯ್ತು. ಇವತ್ತಿಗೆ ಸಾಕು ಮಗನೇ, ಸಂತೋಷವಾಯಿತು. ಆದ್ರೆ ಏನು ಮಾಡೋಣ? ಹಣದ ವಿಚಾರಿ ತುಣ್ಯ ಬಡಿಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಲ್ಲೇ ರಣಹೇಡಿಯಂತ ಅರಮನೆ ಒಳಗೆ ಕುಳಿತುಕೊಂಡಿದ್ದಾರಲ್ಲೋ ನಿನ್ನ ಒಡೆಯ ನಮ್ಮ ಶಂಡ ಹೊಗಳು ಮಾಡಿರು. ಆಯ್ತು. ಕೈ ಸೋತಾಕೆ 7 ಮಂದಿ ಹೆಣ್ಣು ಮಕ್ಕಳು ಇದು ಮಾಡಿಬಿಟ್ಟಾರಲ್ಲ. ಹೌದಪ್ಪ. ಇಂದ್ರಾಣಿ, ಮುಳ್ಳಾಣಿ, ಚಿತ್ತಾಣಿ, ಪಾಟಾಣಿ, ಸುಬ್ಬಿ ಮಾಸ್ಕಂದನಿಗೆ ಇಂದ್ರಾಣಿ ಎಂಬವಳು ಪುರುಷನಿಂದ ಹಣೆಗೆ ಒಂದೇ ಪೆಟ್ಟು ಹೊಡೆಯಿತು. ರಕ್ತ ಸುರಿಯುತ್ತಾ ಇದೆ. ಅಂಗೈಯಿಂದ ಒತ್ತಿ ಬಿಟ್ಟಿರಲ್ಲ ಅಜ್ಜಂದು ಅಜ್ಜನ ಸೇವೆ ಮತ್ತೆ ಸ್ವಾಮಿನಿಷ್ಠ ಸೇವಕನಾಗಿ ಇರುಳು ಹಗಲ ಮತ್ತು ಭೇದವಿಲ್ಲದೆ ಅವರ ಸೇವೆ ಮಾಡಿದ್ದೇನೆ. ಪರಿಣಾಮವಾಗಿ ಕೊಟ್ಟಿದ್ದಾನೆ ವರ ಬ್ರಹ್ಮದೇವರು. ಮತ್ತೆ ಅವರನ್ನೇ ಅಜ್ಜ ಹೇಳಿದ್ದು ಕಷ್ಟಪಡಿ ಅಪ್ಪ ಅಲ್ವಾ.
ಆದ ಕಾರಣ ಕೊಟ್ಟ ವರವನ್ನು ಸದುಪಯೋಗ ಪಡಿಸುವುದಕ್ಕೆ ಇದುವೇ ಸಕಾಲ. ಹೇಗದು? ಸುರಿಯುವ ರಕ್ತವನ್ನು